ವಿಟ್ಲದ ಕಾನತ್ತಡ್ಕ ಸ್ಪೋರ್ಟಿಂಗ್ ಬಾಯ್ಸ್ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಫ್ರೆಂಡ್ಸ್ ಕಾನತ್ತಡ್ಕ ಗಲ್ಫ್ ಕಮಿಟಿದರ ಜಂಟಿ ಆಶ್ರಯದಲ್ಲಿ ಕಾನತ್ತಡ್ಕ ಶ್ರೀಕೃಷ್ಣ ವಿದ್ಯೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಸಹಭಾಗಿತ್ವದಲ್ಲಿ ಸೌಹಾರ್ದ ಸಮ್ಮೇಳನ, ಸನ್ಮಾನ ಹಾಗೂ ಕ್ರೀಡೋತ್ಸವ ನಡೆಯಿತು. ತುಳು ಚಲನಚಿತ್ರ ಹಾಸ್ಯ ನಟ ಅರವಿಂದ್ ಬೋಳಾರ್, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಹರೇಕಳ ಹಾಜೊಬ್ಬ, ಮಂಗಳೂರು ಎಸ್ಐ ಚಂದ್ರಶೇಖರಯ್ಯ, ಕಡಬ ಎಸ್ಐ ಪ್ರಕಾಶ್ ದೇವಾಡಿಗ, ಪ್ರಾಚೀನ ವಸ್ತು ಸಂಗ್ರಹಗಾರ ಯಾಸೀರ್ ಕಲ್ಲಡ್ಕ ಅವರನ್ನು ಸನ್ಮಾನಿಸಲಾಯಿತು. ಅಳಿಕೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಈಶ್ವರ ಭಟ್ಕಾನ ಅಧ್ಯಕ್ಷತೆ ವಹಿಸಿದರು. ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು, ಸೌಹಾರ್ದತೆ ಉಳಿಯಬೇಕಾದರೆ ನಮ್ಮಲ್ಲಿ ಧರ್ಮದ ಪ್ರಜ್ಞೆ ಬೆಳೆಯಬೇಕು ಎಂದು ಹೇಳಿದರು. ಒರಿಯೋಡು ಅಂಡ ಧರ್ಮದ ಪ್ರಜ್ಞೆ ನಮ್ಮಡ ಪುಟ್ಟೋಡು ಧರ್ಮೀನ್ಪಿನವು ಭಾರಿ ಶ್ರೇಷ್ಠವಾಯಿನವು. ಸಕಲರ ಅಭ್ಯುದಯಕ್ಕೆ ಉದಿಸಿರುವುದೇ ಧರ್ಮ ಅಂತ ಪಂಡೇರು ಮಾತೆಲ್ಲ ಒಟ್ಟುಡು ಬದುಕೊಡ, ಪೊರ್ಲುಡು ಬದುಕೊಡ, ಧರ್ಮದ ತಿಳುವಳಿಕೆ ನಮ್ಮಡ ಬರೋಡು. ಧರ್ಮದ ತಿಳುವಳಿಕೆ ಭಕ್ತನ ನಾನು ಬದುಕು ಪೊರ್ಲಾಂಡು ಅಂದರ್ಥ. ಇನಿ ಪಂಪೇರು ಆಕಾಶ ಓಲಾಂಡ ಇನ್ನು ಹೆಂಗೊಂದು ಪುರ್ಸೊತ್ತುಂಡು ಒಂದು ತೀರ್ಥ ಜಾತನ ಹೆಂಚಾವು ಆಯ್ತಾ ಗುಣನು ಬುಡಿಜಾವು. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಮಾತನಾಡಿ, ಎಲ್ಲರ ಮನಸ್ಸು ಮಗುವಿನ ಮನಸ್ಸು ಆದಾಗ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬಹುದು ಎಂದು ಹೇಳಿದರು. ನಾವು ವಯಸ್ಸಾದ್ಮೇಲೆ ಅಂದ್ರೆ ವಯಸ್ಸು ಬರ್ತಾ 18ಕ್ಕೂ 17ಕ್ಕೂ 18 ಗೊತ್ತಿಕೊಂಡು ನಮ್ಮ ಮನಸ್ಸಿನಲ್ಲಿ ಜಾತ್ಯತೆ, ಮತೀಯ ಭಾವನೆ, ದ್ವೇಷ, ಅಸೂಯೆ, ಮತ, ಮತ್ಸರ, ಮೋಹ ಇದೆಲ್ಲವೂ ಕೂಡ ಬರ್ತದೆ. ಯಾಕೆ ಎಲ್ಲರ ಮನಸ್ಸು ಮಗುವಿನ ಮನಸ್ಸು ಆಗಬಾರ್ದು? ಎಲ್ಲರ ಮನಸ್ಸು ಮಗುವಿನ ಮನಸ್ಸು ಯಾಕೆ ಆಗಬೇಕು? ಮಗುವಿನ ಮನಸ್ಸೇ ದೇವರ ಮನಸ್ಸು, ಎಲ್ಲರ ಮನಸ್ಸು ದೇವರ ಮನಸ್ಸು ಆಗಬೇಕು. ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು, ಕ್ರೀಡೆಗಳ ಮೂಲಕ ಎಲ್ಲರನ್ನು ಒಟ್ಟುಗೂಡಿಸಲು ಸಾಧ್ಯ, ಎಲ್ಲರಲ್ಲಿಯೂ ಒಗ್ಗಟ್ಟು ಮೂಡಿಸಲು ಕ್ರೀಡೆಯಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು. ಯಾವುದು ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಫ್ಲಡ್ ಲೈಟ್ ಅಲ್ಲಿ ಮಾಡಿದ್ರೆ ಅಥವಾ ಹಾಗಲೇ ಮಾಡಿದ್ರು ಕೂಡ ಎಲ್ಲರನ್ನು ಎಲ್ಲೆಲ್ಲಿಂದಲೋ ಒಟ್ಟಿಗೆ ಸೇರಿಸಿ ಬಿಕ್ಕಟ್ಟನ್ನು ಎಲ್ಲ ಪರಿಹರಿಸಿ ಒಗ್ಗಟ್ಟಾಗಿ ಮಾಡುವಂತ ಒಂದು ಸಾಮರ್ಥ್ಯ ಇರುವುದು ಅದು ಕ್ರೀಡೆಗಳಲ್ಲಿ. ಅಳಿಕೆ ಧರ್ಮಗುರು ಅಬ್ದುಲ್ ಸಲಾಂ ಮದನಿ, ವಿಟ್ಲ ಶೋಕಮ್ಮ ತೈಗರ್ಚಿಯ ಧರ್ಮಗುರು ಫಾದರ್ ಎರಿಕ್ ಕ್ರಾಸ್ತಾ, ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್, ಚಲನಚಿತ್ರ ನಟಿ ದಿಶಾ ದಿನಕರ್, ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮಾಧವ ಮಾವೆ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೊಹಮ್ಮದ್ ಆಲಿ, ವಿ4 ನ್ಯೂಸ್ 24/7 ವಿಟ್ಲ.